ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ನಡೆದ ಪಂಚ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಅವರು, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಬಡವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡುತ್ತಿದೆ. ಉಡುಪಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚ ಗ್ಯಾರಂಟಿ ಫಲಾನುಭವಿಗಳು ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಶಾಸಕರು ಇಲ್ಲ, ಆದರೂ ಅತಿ ಹೆಚ್ಚು ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸಿದ್ದೇನೆ. ಮೊದಲು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದ್ದ ಬಿಜೆಪಿ ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಘೋಷಣೆ ಮಾಡುತ್ತಿದ್ದಾರೆ. 2014ರಿಂದ ದೇಶದ ಬಡವರಿಗೆ ಬಿಜೆಪಿಯಿಂದ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಮುಂದಿನ ಚುನಾವಣೆಗೆ ಅವರು ನಿಮ್ಮ ಎದುರು ಬಂದಾಗ ಅವರನ್ನ ನಂಬಬೇಡಿ ಎಂದರು. ಕಾಂಗ್ರೆಸ್ ಸರ್ಕಾರವನ್ನ ನೀವು ಬೆಂಬಲಿಸಿ ಖಂಡಿತವಾಗಿಯೂ ಬಡವರಿಗೆ, ಯುವಕರಿಗೆ, ಮಹಿಳೆಯರಿಗೆ ನಿಮ್ಮನ್ನು ಒಂದು ಆರ್ಥಿಕ ಮಟ್ಟದಲ್ಲಿ ವಿದ್ಯಾವಂತರಾಗಿ ಮಾಡ್ತಾರೆ, ಬುದ್ಧಿವಂತರಾಗಿ ಮಾಡ್ತಾರೆ. ಪ್ರಪಂಚದಲ್ಲಿ ನಂಬರ್ 1 ದೇಶವನ್ನಾಗಿ ಮಾಡಲಿಕ್ಕೆ ನಾವು ಸಂಕಲ್ಪ ಮಾಡ್ತೇವೆ. ನಾವು ಕೋಮುಗಲಭೆ ಅನ್ನೋದು ನೋಡಿ ಏನೋ ವಿರೋಧ ಪಕ್ಷದವರು ಏನೋ ಒಂದು ತಲೆಗೆ ತೂರಿಸಿ ಇವತ್ತು ಅಧಿಕಾರ ನಮಗೆ ಕೊಡಿ, ನಾವು ಏನೋ ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಒಂದು ವಿಚಾರ ಬ್ರಹ್ಮಾವರದಲ್ಲಿ ಇವತ್ತು ಹೇಳ್ತೇನೆ. ನನ್ನ ಚುನಾವಣೆಯ ಮೊದಲು ನಮ್ಮ ಹಿಂದೂಗಳು ನಮಗೆ ವೋಟ್ ಹಾಕಿ ಹಿಂದೂಗಳ ನಾನು ಕುಟುಂಬ ಅಭಿವೃದ್ಧಿ ಮಾಡ್ತೇನೆ ಅಂತ ಇಲ್ಲಿಗಾಯ್ತು, ವಿದ್ಯಾಭ್ಯಾಸ ಕೊಡ್ತೇನೆ ಅಂತ ಇಲ್ಲಿ ಆಯ್ತು. ನಾನು ಮೊನ್ನೆ ಒಂದು ಟಿವಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ನಮ್ಮಲ್ಲಿ ಒಂದು ಶಾಲೆ ಓಪನ್ ಆಗಿದೆ ಇವತ್ತು, RSS ಶಾಲೆ ಕೇರ್ಕಾಡಿಯಲ್ಲಿ. RSS ಶಾಲೆಯಲ್ಲಿ ಹಿಂದೂಗಳದು RSS ಮಕ್ಕಳು ನಾವೆಲ್ಲ ಹೋಗಿ ಸೇರ್ಕೊಂಡಿದ್ದೇವೆ. ಇವತ್ತು ಆ ಶಾಲೆಯಲ್ಲಿ ಫೀಸ್ ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ ಕೆಜಿ ಕ್ಲಾಸಿಗೆ, 2 ಲಕ್ಷ ರೂಪಾಯಿ ಹೇಳ್ತಾರೆ ಕೆಜಿ ಕ್ಲಾಸಿಗೆ. ಅದೇ ನಾವು ಬೇರೆ ಶಾಲೆಯಲ್ಲಿ ಹೋದ್ರೆ 40,000 ರೂಪಾಯಿ. ಪ್ರೈವೇಟ್ ಶಾಲೆ ನಾನು ಮಾತ್ರ, ಗವರ್ಮೆಂಟ್ ಶಾಲೆ ಏನು ಹಿಂದೂಗಳ ಮಕ್ಕಳಿಗೆ ಇಲ್ಲಿ ಫೀಸ್ ಕಡಿಮೆ ಮಾಡಿ ಧರ್ಮಕ್ಕೆ ಕಲಿಸ್ಲಿಕ್ಕೆ ಮೋದಿ ಸರ್ಕಾರಕ್ಕೆ RSSನವರಿಗೆ ಕೆಪಾಸಿಟಿ ಇಲ್ವಾ? ನಮ್ಮ ಹಿಂದೂಗಳ ಓಟ್ ತಗೊಂಡಿದ್ದಾರೆ ಅವರು. ನಾನು ಇವತ್ತು ಒಂದು ಕಿವಿ ಮಾತು ನಿಮ್ಮನ್ನು ಹೇಳ್ತೇನೆ, ಹಿಂದೂಗಳ ಓಟ್ ತಗೊಂಡಿದ್ದಾರೆ, ಇಲ್ಲಿ MLAಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಇಲ್ಲಿ MP ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಅವರು ನಡೆಸ್ತಾ ಇದ್ದಾರೆ. RSS ಪ್ರತಿಷ್ಠಿತ ಹಿಂದೂ ಸಂಸ್ಥೆ ಅಂತ ಅವರು ಇವತ್ತು ನಮಗೆ ರಾಜ್ಯ ದೇಶದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಿಮ್ಮ ಶಾಲೆಯಲ್ಲಿ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಮಕ್ಕಳಿಗೆ ಫೀಸ್ ಉಂಟು. ಒಂದೇ ಒಂದು ಬಡ ಹಿಂದೂ ಮಕ್ಕಳಿಗೆ ಆ ಶಾಲೆಯಲ್ಲಿ ಇವತ್ತು ಫ್ರೀ ಸೀಟ್ ಸಿಗ್ತಾ ಇಲ್ಲ. ನಾನಿವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ RSS ಮುಖಂಡರಿಗೆ, ನಾನಿವತ್ತು ಕೇಳಲಿಕ್ಕೆ ಬಯಸ್ತೇನೆ ಶ್ರೀನಿವಾಸ್ ಪೂಜಾರಿಗೆ, ನಾನಿವತ್ತು ಕೇಳಲಿಕ್ಕೆ ಬರ್ತೇನೆ ಯಶ್ಪಾಲ್ ಸುವರ್ಣರಿಗೆ. ಇವತ್ತು ಏನ್ ನಿಮ್ಗೆ ಅವರ ನಿಮ್ಮ ಪಕ್ಷದ ವರಿಷ್ಠರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ ಅಂತ? ನಮ್ಮ ಹಿಂದೂಗಳ ಓಟ್ ತಕೊಂಡು ನಮ್ಮದೇ ಹಿಂದೂಗಳ ಮಕ್ಕಳ ಹತ್ರ ನೀವು ಲಕ್ಷಾಂತರ ಫೀಸ್ ನೋಡ್ತೀರಲ್ವಾ, ನಿಮ್ಗೆ ನಾಚಿಕೆ ಆಗುದಿಲ್ವಾ ಅಂತ ನಾನಿವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಬಡ ಹಿಂದೂಗೆ ಕೂಡ ಒಂದು ವಿದ್ಯಾಭ್ಯಾಸ ಕೊಡೋದಾದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಮಾತನಾಡಿ, ಬಿಜೆಪಿಯವರು ಚುನಾವಣೆಗೋಸ್ಕರ ಭಾವನಾತ್ಮಕ ವಿಷಯಗಳನ್ನು ತರುತ್ತಾರೆ, ಆದರೆ ನಾವು ಬಡ ಜನರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ಕೊಡುತ್ತಿದ್ದೇವೆ. ಇದು ತುಂಬಾ ಮುಖ್ಯ. ನಾವು ನುಡಿದಂತೆ ನಡೆದಿದ್ದೇವೆ. ನಮಗೆ ಪಂಚ ಗ್ಯಾರಂಟಿ ಸೌಲಭ್ಯ ಕೊಡಲು ಸಾಧ್ಯ ಆಗುವುದಾದರೆ ಬಿಜೆಪಿಯವರಿಗೆ ಯಾಕೆ ಸಾಧ್ಯವಿಲ್ಲ ಎಂದು ಪ್ರಶ್ನಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಪೂಜಾರಿ ಹೇರೂರು, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಕರ್ಜೆ, ಮುಖಂಡರಾದ ಡಾಕ್ಟರ್ ಸುನೀತಾ ಶೆಟ್ಟಿ, ರಮೇಶ್ ತಿಂಗಳಾಯ, ಅಬ್ಬು ಸಾಹೇಬ್, ಪ್ರಭಾಕರ ಶೆಟ್ಟಿ, ಜಯಂತಿ ಪೂಜಾರಿ, ಯೋಗೀಶ್ ಪೂಜಾರಿ, ಸುದೇಶ್ ಶೆಟ್ಟಿ, ಜಸಿಂತಾ ಪಾಯಸ್, ಲಕ್ಷ್ಮೀ ಶೆಟ್ಟಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು.